ರಾಷ್ಟ್ರೀಯ ಹೆದ್ದಾರಿ 66 ಬ್ರಹ್ಮಾವರ ನಿರ್ಮಲಾ ಹೈಸ್ಕೂಲ್ ಬಳಿ ಕೊಳಚೆ ನೀರು ತುಂಬಿ ಸಾಂಕ್ರಾಮಿಕ ರೋಗಕ್ಕೆ ಸ್ವಾಗತಿಸುವಂತಿದೆ. ಮಳೆಗಾಲದಲ್ಲಿ ಇಲ್ಲಿನ ಹಲವಾರು ಭಾಗದಿಂದ ಹೆದ್ದಾರಿ ಚರಂಡಿ ಮೂಲಕ ಹರಿದು ಬರುವ ನೀರು ಇಂದಿರಾನಗರದಿಂದ ಬಿಡ್ತಿ ತೋಡಿನಿಂದ ನದಿ ಸೇರ್ತಾ ಇದ್ದು ಆರಂಭದ ಹಂತದಲ್ಲಿಯೇ ಬಂದಾದ ಕಾರಣ ಈ ಅವಾಂತರಕ್ಕೆ ಕಾರಣವಾಗಿದೆ. ಕಳೆದ 1.5 ತಿಂಗಳ ಹಿಂದೆ ಬಂದ ಭಾರೀ ಮಳೆಗೆ ಇಲ್ಲಿನ ಶಾಲಾ ಆವರಣ ಗೋಡೆ ಕುಸಿದು ಬಿದ್ದ ಕಾರಣ ನೀರು ಸರಾಗವಾಗಿ ಹರಿದು ಹೋಗದೆ ಹತ್ತಿರದ ಅಂಗಡಿ, ಕಚೇರಿ, ಮನೆಗಳಿಗೆ ನೀರು ನುಗ್ಗಿ ಸಾರ್ವಜನಿಕರಿಗೆ ಭಾರೀ ನಷ್ಟ ಉಂಟಾಗಿತ್ತು. ಇಲ್ಲಿನ ಸಾರ್ವಜನಿಕರು ಆ ಕುರಿತು ವಾರಂಬಳ್ಳಿ ಗ್ರಾಮ ಪಂಚಾಯತ್ ಮತ್ತು ಬ್ರಹ್ಮಾವರ ತಹಶೀಲ್ದಾರ್ಗೆ ಗಮನಕ್ಕೆ ತಂದು ಕೆಲ ಸಮಯವಾದರೂ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ ಎಂದು ಇಲ್ಲಿನ ಜನರು ನೊಂದು ನುಡಿದಿದ್ದಾರೆ. ಹತ್ತಿರವೇ ನಿರ್ಮಲಾ ಶಾಲೆ, ಹೋಲಿ ಫ್ಯಾಮಿಲಿ ಚರ್ಚ್, ವಾಣಿಜ್ಯ ಕೇಂದ್ರಗಳು, ಇಂದಿರಾನಗರದ 500ಕ್ಕೂ ಹೆಚ್ಚು ಮನೆಗಳಲ್ಲಿ ಜನವಸತಿ ಇರುವ ನಗರ ಭಾಗವೇ ಇಂತಹ ಅವ್ಯವಸ್ಥೆಯಲ್ಲಿ ಇದ್ದು ಇಂತಹ ಗಂಭೀರ ಸಮಸ್ಯೆಗೆ ಗಮನ ಹರಿಸುವವರೇ ಇಲ್ಲದಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಈಗ ಕಾರಣವಾಗಿದೆ. ನೋಡಿ, ಇದು ವಾರಂಬಳ್ಳಿ ಪಂಚಾಯತ್ಗೆ ಸೇರಿದಂಥ ಪ್ರದೇಶ. ಇಲ್ಲಿ ಸುತ್ತಮುತ್ತ ಶಾಲೆ ಇದೆ, ಚರ್ಚ್ ಇದೆ, ಇಲ್ಲಿ ನಿರ್ಮಲ ಶಾಲೆ ಇದೆ, ಇಲ್ಲಿ ಒಂದು 500ವರೆಗೆ ಮನೆ ಐಎಸ್ಎಲ್ಸಿ ಮನೆ ಕಾಲೋನಿ ಇದೆ. ಇಲ್ಲಿ ನಾವು ಶಾಪ್ ನಡೆಸ್ತಾ ಇದ್ದೇವೆ. ಇಲ್ಲಿ ಇದು ಫ್ಲ್ಯಾಟ್ ಉಂಟು. ಮೊನ್ನೆ ಇಲ್ಲಿ 1.5 ತಿಂಗಳ ಹಿಂದೆ ಇಲ್ಲಿ ಕರೆಕ್ಟ್ ಚರಂಡಿ ವ್ಯವಸ್ಥೆ ಇತ್ತು. ಅದು ಮುಂದೆ 1.5 ತಿಂಗಳ ಹಿಂದೆ ಒಂದು ಜೋರು ಮಳೆ ಬಂದ ಕಾರಣ ಇದು ನಮ್ಮ ನಿರ್ಮಲಾ ಪ್ರೌಢಶಾಲೆಯದ್ದು ಆವರಣ ಗೋಡೆ ಅದು ಕುಸಿದು ಬಿದ್ದು ಸಂಪೂರ್ಣ ಬ್ಲಾಕ್ ಆಗಿದೆ. ಅದು ಎಲ್ಲಿವರೆಗೆ ಅಂದರೆ ನೀರು ಕಂಪ್ಲೀಟ್ ಆಗಿಲ್ಲ. ನಮ್ಮ ಇದು ತಗ್ಗು ಪ್ರದೇಶ. ಈ ಪ್ರದೇಶದಲ್ಲಿ ಕಂಪ್ಲೀಟ್ ಆಗಿ ತುಂಬಿ ಇಲ್ಲಿ ನಮ್ಮ ಎದೆ ಮಟ್ಟದವರೆಗೆ ಬಂದಿದೆ. ನಮ್ಮ ಅಂಗಡಿಯಲ್ಲಿ 6 ಫೀಟ್ ನೀರು ಒಳಗೆ ತುಂಬಿ ನಮ್ಮದು ಎಷ್ಟೊಂದು ಹತ್ತಿರ 1 ಲಕ್ಷವರೆಗೆ ಲಾಸ್ ಆಗಿದೆ. ಅದೇ ನಮ್ಮ ಇದು ಅಂಗಡಿಗೆ ತಾಗಿಕೊಂಡು ಇವ್ರದ್ದು ಫ್ಲ್ಯಾಟ್ ಇದ್ದು ಆ ಮನೆ ಉಂಟು, ಅವ್ರದ್ದು ಮನೆಯದು ಬೆಡ್ ಕಾಟ್ ಅವರಿಗೆ ಬಂದಿದೆ. ಏನೋ ಒಂದು ಇದೇ ಅವಾಂತರ ರಾತ್ರಿ ಆಗೋದಾದರೆ ಒಂದು ಗ್ಯಾರಂಟಿ ನಾವು ಗ್ಯಾರಂಟಿ ಸಂಭಿಸ್ತದೆ. ಇದೇನು ಹಗಲೇ ಆಗಲಿಕ್ಕೆ ಹೋಗಿ ಏನು ರಪ್ಪಕ್ಕೆ ನಾವು ಎಚ್ಚೆತ್ಕೊಂಡು ನಮ್ಮ ಇದನ್ನು ನಮಗೆ ಕಾಪಾಡಿಕೊಳ್ಳಿಕ್ಕೆ ಆಗಲಿಲ್ಲ. ನಮ್ಮದೆಲ್ಲ ಐಟಮ್ಸ್ ಹೋಯಿತು, 1 ಲಕ್ಷವರೆಗೆ ಹೋಯಿತು. ಮತ್ತು ಇವರು ಮನೆಯದು ಪಾಪ ಅವ್ರದ್ದೊಂದು ಕಾರು ಮುಳುಗಿ ಹೋಗಿ ಅವ್ರದ್ದು ಹತ್ತಿರ 2.5-3 ಲಕ್ಷ ಲಾಸ್ ಆಯಿತು. ಹೇಳಿ. ನೋಡಿ, ಇದು ವಾರಂಬಳ್ಳಿ ಪಂಚಾಯತ್ಗೆ ಸೇರಿದಂಥ ಪ್ರದೇಶ. ಇಲ್ಲಿ ಸುತ್ತಮುತ್ತ ಶಾಲೆ ಇದೆ, ಚರ್ಚ್ ಇದೆ, ಇಲ್ಲಿ ನಿರ್ಮಲ ಶಾಲೆ ಇದೆ, ಇಲ್ಲಿ ಒಂದು 500ವರೆಗೆ ಮನೆ ಐಎಸ್ಎಲ್ಸಿ ಮನೆ ಕಾಲೋನಿ ಇದೆ. ಇಲ್ಲಿ ನಾವು ಶಾಪ್ ನಡೆಸ್ತಾ ಇದ್ದೇವೆ. ಇಲ್ಲಿ ಇದು ಫ್ಲ್ಯಾಟ್ ಉಂಟು. ಮೊನ್ನೆ ಇಲ್ಲಿ 1.5 ತಿಂಗಳ ಹಿಂದೆ ಇಲ್ಲಿ ಕರೆಕ್ಟ್ ಚರಂಡಿ ವ್ಯವಸ್ಥೆ ಇತ್ತು. ಅದು ಮುಂದೆ 1.5 ತಿಂಗಳ ಹಿಂದೆ ಒಂದು ಜೋರು ಮಳೆ ಬಂದ ಕಾರಣ ಇದು ನಮ್ಮ ನಿರ್ಮಲಾ ಪ್ರೌಢಶಾಲೆಯದ್ದು ಆವರಣ ಗೋಡೆ ಅದು ಕುಸಿದು ಬಿದ್ದು ಸಂಪೂರ್ಣ ಬ್ಲಾಕ್ ಆಗಿದೆ. ಅದು ಎಲ್ಲಿವರೆಗೆ ಅಂದರೆ ನೀರು ಕಂಪ್ಲೀಟ್ ಆಗಿಲ್ಲ. ನಮ್ಮ ಇದು ತಗ್ಗು ಪ್ರದೇಶ. ಈ ಪ್ರದೇಶದಲ್ಲಿ ಕಂಪ್ಲೀಟ್ ಆಗಿ ತುಂಬಿ ಇಲ್ಲಿ ನಮ್ಮ ಎದೆ ಮಟ್ಟದವರೆಗೆ ಬಂದಿದೆ. ನಮ್ಮ ಅಂಗಡಿಯಲ್ಲಿ 6 ಫೀಟ್ ನೀರು ಒಳಗೆ ತುಂಬಿ ನಮ್ಮದು ಎಷ್ಟೊಂದು ಹತ್ತಿರ 1 ಲಕ್ಷವರೆಗೆ ಲಾಸ್ ಆಗಿದೆ. ಅದೇ ನಮ್ಮ ಇದು ಅಂಗಡಿಗೆ ತಾಗಿಕೊಂಡು ಇವ್ರದ್ದು ಫ್ಲ್ಯಾಟ್ ಇದ್ದು ಆ ಮನೆ ಉಂಟು, ಅವ್ರದ್ದು ಮನೆಯದು ಬೆಡ್ ಕಾಟ್ ಅವರಿಗೆ ಬಂದಿದೆ. ಏನೋ ಒಂದು ಇದೇ ಅವಾಂತರ ರಾತ್ರಿ ಆಗೋದಾದರೆ ಒಂದು ಗ್ಯಾರಂಟಿ ನಾವು ಗ್ಯಾರಂಟಿ ಸಂಭಿಸ್ತದೆ. ಇದೇನು ಹಗಲೇ ಆಗಲಿಕ್ಕೆ ಹೋಗಿ ಏನು ರಪ್ಪಕ್ಕೆ ನಾವು ಎಚ್ಚೆತ್ಕೊಂಡು ನಮ್ಮ ಇದನ್ನು ನಮಗೆ ಕಾಪಾಡಿಕೊಳ್ಳಿಕ್ಕೆ ಆಗಲಿಲ್ಲ. ನಮ್ಮದೆಲ್ಲ ಐಟಮ್ಸ್ ಹೋಯಿತು, 1 ಲಕ್ಷವರೆಗೆ ಹೋಯಿತು. ಮತ್ತು ಇವರು ಮನೆಯದು ಪಾಪ ಅವ್ರದ್ದೊಂದು ಕಾರು ಮುಳುಗಿ ಹೋಗಿ ಅವ್ರದ್ದು ಹತ್ತಿರ 2.5-3 ಲಕ್ಷ ಲಾಸ್ ಆಯಿತು. ಹೇಳಿ. ನೋಡಿ, ಇದು ವಾರಂಬಳ್ಳಿ ಪಂಚಾಯತ್ಗೆ ಸೇರಿದಂಥ ಪ್ರದೇಶ.